ಎಲ್ಲರಿಗೂ ನಮಸ್ಕಾರ. ಕೋವಿಡ್-19 ನಿಯಂತ್ರಣಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ. ಈಗ ನಾವು ಸಾರ್ವಜನಿಕರ ಉಪಯೋಗಕ್ಕಾಗಿ ದಿನಸಿ ಅಂಗಡಿಗಳನ್ನು ತೆರೆದಿಟ್ಟಾಗ ಸಾರ್ವಜನಿಕರು ಅಲ್ಲಿ ಬಂದು ಗುಂಪು ಮಾಡೋದನ್ನ ದಯವಿಟ್ಟು ತಡೆಯಬೇಕು. ಪ್ರತಿಯೊಂದು ಅಂಗಡಿ ಮುಂದೆ ಕೂಡ ಮಾರ್ಕಿಂಗ್ಸ್ ಮಾಡಿರ್ತೀವಿ, ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ 1 ಮೀಟರ್ ಡಿಸ್ಟೆನ್ಸ್ನ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಈ ಒಂದು ನಿಯಮನ ಎಲ್ಲರೂ ಪಾಲಿಸಬೇಕು ಅಂತ ನಾನು ಕೋರ್ಕೋತಾ ಇದ್ದೀನಿ. ದಿನಸಿ ಅಂಗಡಿಗಳು ತೆರೆದಿರೋದ್ರಿಂದ ನಿಮಗೇನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನೀವು ಖರೀದಿ ಮಾಡಿ, ಹೋರ್ಡಿಂಗ್ ದಯವಿಟ್ಟು ಮಾಡಬೇಡಿ. ಈ ರೀತಿ ಮಾರ್ಕಿಂಗ್ಸ್ ಮಾಡಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಈ ವಿಷಯದ ಬಗ್ಗೆ ಆ ಅಂಗಡಿ ಮಾಲೀಕರಿಗೆ ರೆಸ್ಪಾನ್ಸಿಬಿಲಿಟಿನ ನಾವು ಫಿಕ್ಸ್ ಮಾಡಿದ್ದೀವಿ. ಅವರು ಇದನ್ನ ಈ ಪಾಲನೆಯನ್ನು ಮಾಡಬೇಕಾಗತ್ತೆ. ಯಾರಾದರೂ ಈ ರೀತಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಅಂಥ ಅಂಗಡಿ ಮುಂಗಟ್ಟುಗಳನ್ನು ತೆಗೆಯೋದಕ್ಕೆ ನಾವು ಅವಕಾಶನ ಕೊಡೋದಿಲ್ಲ. ಈ ಕೋವಿಡ್-19 ವಿಷಯವಾಗಿ CM ರಿಲೀಫ್ ಫಂಡ್ ಮತ್ತು PM ರಿಲೀಫ್ ಫಂಡ್ ಎರಡಕ್ಕೂ ಕೂಡ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ತುಂಬ ಜನ ಮುಂದೆ ಬಂದಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಆದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೋಸ್ಕರ ಯಾರೂ ಕೂಡ ಅದನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಕೊಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಈ ನಿಧಿಗಳಿಗೆ ದೇಣಿಗೆ ನೀಡಲು ಇಚ್ಛಿಸುವವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರುವ ಬದಲು ಆನ್ಲೈನ್ ಮುಖಾಂತರ ದೇಣಿಗೆ ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ.